ಮಂಗಳೂರಿನಲ್ಲಿ ಕೋಮಕಿಚ್ಚು ಹಚ್ಚಲು ಯತ್ನಿಸಿದ ಆರೋಪಿ ಈಗ ಪೊಲೀಸರ ಅತಿಥಿ. ಸುಹಾಸ್ ಶೆಟ್ಟಿ ಕೊಲೆ ಕೇಸ್ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ವಿಷ ಕಾರಿದ್ದ ಟಿಎನ್ ಮ್ಯಾಡಿ ಖಾತೆಯ ಅಸಲಿ ಮುಖವಾಡ ಬಯಲಾಗಿದೆ. ಉಡುಪಿ ಮೂಲದ ಆ ಕಿರಾತಕ ಯಾರು ನೋಡಿ. ಇವನೇ ನೋಡಿ ಪವನ್ ಆಚಾರ್ಯ. ಕೇವಲ 22 ವರ್ಷದ ಈತ ಇನ್ಸ್ಟಾಗ್ರಾಂ ಮತ್ತು ಫೇಸ್ಬುಕ್ನಲ್ಲಿ ಟಿಎನ್ ಮ್ಯಾಡಿ ಅನ್ನೋ ಹೆಸರಲ್ಲಿ ಅಕೌಂಟ್ ಇಟ್ಕೊಂಡು ಸಮಾಜದಲ್ಲಿ ಜಗಳ ಹಚ್ಚೋ ಪೋಸ್ಟ್ಗಳನ್ನ ಹಾಕ್ತಿದ್ದ. 2025ರ ಸುಹಾಸ್ ಶೆಟ್ಟಿ ಕೊಲೆ ಘಟನೆಯನ್ನೇ ಬಂಡವಾಳ ಮಾಡ್ಕೊಂಡು ಪ್ರಚೋದನಾಕಾರಿ ಮೆಸೇಜ್ಗಳನ್ನ ಸ್ಪ್ರೆಡ್ ಮಾಡಿದ್ದ. ಕಂಕನಾಡಿ ಪೊಲೀಸರು ಹಗಲಿರುಳು ತನಿಖೆ ನಡೆಸಿ ಈಗ ಈತನನ್ನ ಕಾಪು ಹತ್ತಿರ ಅರೆಸ್ಟ್ ಮಾಡಿದ್ದಾರೆ. ಪವನ್ ಆಚಾರ್ಯನ್ನ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗಿದ್ದು, ನ್ಯಾಯಾಧೀಶರು ಆತನನ್ನ 14 ದಿನಗಳ ಕಾಲ ಜೈಲಿಗೆ ಕಳಿಸಿದ್ದಾರೆ. ಅಷ್ಟೇ ಅಲ್ಲ, ಈತನ ಮೇಲೆ ಕಾಪು ಪೊಲೀಸ್ ಸ್ಟೇಷನ್ನಲ್ಲೂ ಇದೇ ತರಹದ ಕೇಸಿದೆ. ಮಂಗಳೂರು ಪೊಲೀಸರು ಈಗ ಸೋಷಿಯಲ್ ಮೀಡಿಯಾ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದು, ಕೋಮು ಪ್ರಚೋದನೆ ಮಾಡೋ ಯಾರನ್ನೂ ಬಿಡೋದಿಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾ ಅನ್ನೋದು ಸಮಾಜ ಒಡೆಯೋಕೆ ಅಲ್ಲ ಅನ್ನೋದನ್ನ ಇಂಥ ಯುವಕರು ಅರ್ಥ ಮಾಡ್ಕೋಬೇಕಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ. ಮಂಗಳೂರು ಮತ್ತು ಕರಾವಳಿಯ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.